ಶತಮಾನದ ಇತಿಹಾಸವಿರುವ ಉಡುಪಿಯ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಅದೆಷ್ಟೋ ಶಿಶುಗಳಿಗೆ ಈ ಜಗತ್ತಿನ ಬೆಳಕು ತೋರಿಸಿದ ದೇಗುಲ. ದುರದೃಷ್ಟ ಅಂದ್ರೆ ಉಚಿತ ಹೆರಿಗೆ ಆಸ್ಪತ್ರೆಯ ಬಾಗಿಲು ಮುಚ್ಚಿ ಬೀಗ ಜಡಿಯುವುದಕ್ಕೆ ಸರ್ಕಾರ ಆದೇಶವನ್ನ ನೀಡಿದೆ. ಈ ಆಸ್ಪತ್ರೆಯ ಬದಲಿಗೆ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಯೊಂದು ಕಾರ್ಯವನ್ನ ಆರಂಭಿಸಿದೆ. ಬಡ ರೋಗಿಗಳ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ದುಡಿಯುವ ದಾದಿಯರ ಸ್ಥಿತಿ ಇದೀಗ ಅತಂತ್ರವಾಗಿದೆ. ಈ ಆಸ್ಪತ್ರೆಯನ್ನೊಮ್ಮೆ ಕೊನೆಯ ಬಾರಿ ನೋಡಿಬಿಡೆ. ಇಲ್ಲಿಯಾದ ಹೆರಿಗೆಗಳ ಲೆಕ್ಕ ಇಟ್ಟ ಬರಲ್ಲ. ಶತಮಾನಗಳ ಕಾಲ ಸುರಕ್ಷಿತ ಹೆರಿಗೆ ನಡೆಸಿದ ಇತಿಹಾಸವಿರುವ ಹೆರಿಗೆ ಆಸ್ಪತ್ರೆ ಇದು. ಆದರೆ ಈ ಭಾಗ್ಯ ಬಡವರ ಪಾಲಿಗೆ ಇನ್ನು ಮುಂದೆ ಮರೀಚಿಕೆಯಾಗಲಿದೆ. ಕಾರಣ ಇಷ್ಟೇ, ಉಡುಪಿಯ ಹೃದಯ ಭಾಗದಲ್ಲಿರುವ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಬಾಗಿಲು ಮುಚ್ಚುವುದಕ್ಕೆ ಸರ್ಕಾರ ಆದೇಶ ಹೊರಡಿಸಿದೆ. ಹಾಜಿ ಅಬ್ದುಲ್ಲಾ ಎಂಬ ಸಮಾಜ ಸೇವಾ ಧುರೀಣರು 100 ವರ್ಷಗಳ ಹಿಂದೆ ದೂರದೃಷ್ಟಿ ಇಟ್ಟು ತಮ್ಮ ಸ್ವಂತ ಜಮೀನನ್ನ ಸರ್ಕಾರಿ ಆಸ್ಪತ್ರೆಗೆ ನೀಡಿದ್ರು. ಇಂದಿಗೂ ದಾನಪತ್ರವಿದೆ. ಕೇವಲ ಉಚಿತ ಆಸ್ಪತ್ರೆ ನಡೆಸಲು ನೀಡಿದ ಭೂಮಿ ಇದು. ಆದರೆ ಸಿದ್ದರಾಮಯ್ಯ ಸರ್ಕಾರ ದುಬೈನ ಉದ್ಯಮಿ ಉಡುಪಿ ಮೂಲದ ಬಿಆರ್ ಶೆಟ್ಟಿ ಬಳಗಕ್ಕೆ ಏನೆಂದು ಆಲೋಚನೆ ಮಾಡದೆ ಸರ್ಕಾರಿ ಆಸ್ಪತ್ರೆಯನ್ನ ದಾನ ಮಾಡಿತ್ತು. ಈ ಸಂದರ್ಭದಲ್ಲಿ ಬಿಆರ್ ಶೆಟ್ಟಿಯವರ ಸಂಸ್ಥೆ ಬಡ ರೋಗಿಗಳಿಗೆ ಹಲವು ಆಶ್ವಾಸನೆ ಕೊಟ್ಟು ಈ ಹೊಸ ಆಸ್ಪತ್ರೆಯನ್ನ ಆರಂಭಿಸಿತು. ಸದ್ಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಇರುವ ಪ್ರದೇಶದಲ್ಲಿ ಬಿಆರ್ ಶೆಟ್ಟಿ ಸಂಸ್ಥೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅನುಮತಿ ನೀಡಲಾಗಿದೆ. ಈ ಮಧ್ಯೆ ಉಡುಪಿ ಜಿಲ್ಲೆಯ ಜನರಿಗೆ ವರದಾನದಂತಿದ್ದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮುಚ್ಚಲು ಸರ್ಕಾರ ಆದೇಶಿಸಿದೆ. ಸುಮಾರು 60 ಅರೆಕಾಲಿಕ ಸಿಬ್ಬಂದಿಗಳು, 25 ಕಾಯಂ ಸಿಬ್ಬಂದಿಗಳು, 7 ಮಂದಿ ಡಾಕ್ಟರ್ಗಳು ತಮ್ಮ ಮುಂದಿನ ಕರ್ತವ್ಯದ ಸ್ಥಳ ತಿಳಿಯದೆ ಅತಂತ್ರರಾಗಿದ್ದಾರೆ. ಈಗಾಗಲೇ ಉಡುಪಿಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಬಗ್ಗೆ ಈಗ ಇರತಕ್ಕಂಥ 70 ಬೆಡ್ಡೆಡ್ ಆಸ್ಪತ್ರೆಯನ್ನು ಕೆಡವಿ ಅಲ್ಲಿ 400 ಬೆಡ್ ಚಾರ್ಜಬಲ್ ಅನ್ನು ಮಾಡಬೇಕಂತೇಳಿ ಸರ್ಕಾರ MOU ಮುಖಾಂತರ BR ವೆಂಚರ್ ಅಬುದುಬಾಯ ಉದ್ಯಮಿಗೊಬ್ಬರಿಗೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದಂತೆ ಎದುರು ಬದಿಯಲ್ಲಿ 200 ಬೆಡ್ಡೆಡ್ ಉಚಿತ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಯಾವ ರೀತಿಯಲ್ಲಿ ಬಡವರಿಗೆ ಸಿಗ್ತಾ ಉಂಟು ಎಂತ ಬಗ್ಗೆ ಇನ್ನೂ ನಮಗೆ ಸರಿಯಾದ ಮಾಹಿತಿಗಳಿಲ್ಲ. ಈಗ ಇರುವಂಥ ಆಸ್ಪತ್ರೆ ನೋಡುವಾಗ ಎಷ್ಟೋ ದೂರದಲ್ಲಿ ಮೆಲ್ಲ ಹತ್ತಿರದವರ ಹತ್ರ ಕೇಳಿಕೊಂಡು ಇದು ಬಡವರ ಆಸ್ಪತ್ರೆಯ ಹೋಗಬಹುದಾ ಕೇಳುವಂಥ ಅನೇಕ ಮಾತುಗಳನ್ನು ನಾವು ಜನರು ಆಡಿಕೊಳ್ಳುವಂಥದ್ದು ನಾವು ಕೇಳ್ತಾ ಇದ್ದೇವೆ. ಈ ರೀತಿ ಆಗಬಾರ್ದು. ಜನರಿಗೆ ಅಲ್ಲಿ ವ್ಯವಸ್ಥೆಗಳು ಸರಿಯಾಗಬೇಕು. ತಮಗೆ ಹೋಗಲಿಕ್ಕೆ ಬರಲಿಕ್ಕೆ ಹೆದರಿಕೆ ಆಗುವಂಥ ವಾತಾವರಣಗಳನ್ನು ಸೃಷ್ಟಿ ಮಾಡಬಾರ್ದು. ಖಾಸಗಿ ಸಹಭಾಗಿತ್ವದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಪೂರ್ಣ ಉಚಿತ ಚಿಕಿತ್ಸೆ ನೀಡಲು ಬದ್ಧ ಎಂದು ಸರ್ಕಾರ ಹೇಳಿಕೊಂಡಿದೆ. ಆದರೆ ಬಡ ಜನರಿಗೆ ಹಿಂದಿನ ಸ್ವರೂಪದಲ್ಲೇ ಚಿಕಿತ್ಸೆ ದೊರೆಯುವ ಬಗ್ಗೆ ಆತಂಕವಿದೆ. ಈಗ ಇರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸಿಗುವ ಎಲ್ಲ ವ್ಯವಸ್ಥೆಗಳನ್ನು ಯಥಾವತ್ ನೀಡಬೇಕು ಎಂಬ ಒತ್ತಾಯ ಹೆಚ್ಚಾಗಿದೆ. ಸದ್ಯದ ಪರಿಸ್ಥಿತಿ ಗಮನಿಸಿದ್ರೆ ಜನಸಾಮಾನ್ಯರು ಈ ಆಸ್ಪತ್ರೆಯ ಒಳ ಪ್ರವೇಶಿಸುವುದಕ್ಕೆ ಭಯಪಡುವಂತಾಗಿದೆ. ಮಹಿಳಾ ಮಕ್ಕಳ ಆಸ್ಪತ್ರೆ ಮುಚ್ಚಲು ಸರ್ಕಾರ ಹೊರಡಿಸಿದ ಆದೇಶ ಬಡ ಬಗ್ಗರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಮಾತ್ರವಲ್ಲದೆ ಈಗಾಗಲೇ ಹೆರಿಗೆ ಆಸ್ಪತ್ರೆಯಲ್ಲಿರುವ ವೈದ್ಯಕೀಯ ಉಪಕರಣಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವ ಹುನ್ನಾರ ನಡೆಯುತ್ತಿದೆ. ಉಡುಪಿಯ ಅಜ್ಜಿರಕಾಡು ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಯಂತ್ರೋಪಕರಣಗಳ ಕೊರತೆ ಇದೆ. ಆದ್ದರಿಂದ ಹೆರಿಗೆ ಆಸ್ಪತ್ರೆಯಲ್ಲಿರುವ ಉಪಕರಣಗಳನ್ನು ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಸ್ಥಳಾಂತರಿಸಬಾರದು ಎಂಬ ಆಗ್ರಹ ಸಾಮಾಜಿಕ ಕಾರ್ಯಕರ್ತರದ್ದಾಗಿದೆ. ಉಡುಪಿ ಜಿಲ್ಲಾ ಆಸ್ಪತ್ರೆ ನೂರಾರು ಮೂಲಭೂತ ಸೌಕರ್ಯ ವಂಚಿತವಾಗಿದೆ. ಉಡುಪಿ ಜಿಲ್ಲೆಯಾಗಿ 22 ವರ್ಷ ಆದರೂ ಕೂಡ ಉಡುಪಿ ಜಿಲ್ಲಾಸ್ಪತ್ರೆಗೆ ಜಿಲ್ಲಾಸ್ಪತ್ರೆಯ ಒಂದು ನಾಮಫಲಕವನ್ನು ಹಾಕಿದ್ದಾರೆ ಬಿಟ್ಟರೆ ತಾಲೂಕು ಆಸ್ಪತ್ರೆಯ ಗ್ರೇಡ್ನಲ್ಲೇ ಇದೆ. ಇದನ್ನು ಖಂಡಿತ ಮೇಲ್ದರ್ಜೆಗೆ ಏರಿಸುವ ಕೆಲಸ ಮಾಡಬೇಕಿತ್ತು. ಅದನ್ನು ಕೂಡ ಸರ್ಕಾರ ಮಾಡದೆ ಇಲ್ಲಿನ ಉಡುಪಿ ಜಿಲ್ಲೆಯ ಜನರಿಗೆ ಬಹಳಷ್ಟು ಒಂದು ಮೋಸವನ್ನು ಮತ್ತು ಅಸಹಾಯಕತೆಯನ್ನು ಅಲ್ಲಿರುವಂತೆ ಸರ್ಕಾರ ಮಾಡಿದೆ. ಇದೀಗ ಉಡುಪಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇರುವ ಎಲ್ಲ ವೈದ್ಯಕೀಯ ಉಪಕರಣಗಳು ಸಲಕರಣೆಗಳು ಉಡುಪಿ ಜಿಲ್ಲಾಸ್ಪತ್ರೆಗೆ ಖಂಡಿತ ಅಗತ್ಯವಿದೆ. ಇಲ್ಲಿಯ ಜನರ ಒಂದು ಮೂಲಭೂತ ಸೌಕರ್ಯಗಳನ್ನು ಸಮಸ್ಯೆಗಳನ್ನು ನೀಗಿಸುವಲ್ಲಿ ಒಂದು ಸಣ್ಣ ಮಟ್ಟಿನ ಆದರೂ ಒಂದು ಉಪಕಾರ ಇಲ್ಲಿಯ ಜನತೆಗೆ ಆಗ್ತದೆ. ಖಂಡಿತ ಹಣದ ಮುಂದೆ ಜನ, ಅಧಿಕಾರ, ಹೋರಾಟ ಎಲ್ಲವೂ ಮಂಡಿಯೂರಿದೆ. ಒಂದಷ್ಟು ಸಮಾನ ಮನಸ್ಕರ ಹೋರಾಟ ಅರಣ್ಯ ರೋದನವಾಗಿದೆ. ಅದೆಷ್ಟೋ ವರ್ಷಗಳಿಂದ ಉಡುಪಿ ಜಿಲ್ಲೆಯ ಜನರಿಗೆ ವರದಾನವಾಗಿದ್ದ ಮಹಿಳಾ ಮತ್ತು ಹೆರಿಗೆ ಆಸ್ಪತ್ರೆ ಇತಿಹಾಸ ಸೇರಲು ಸಿದ್ಧವಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.